ಸಹಕಾರಿ ಸಂಘದ ಸದಸ್ಯರ ಅನುಕೂಲಕ್ಕಾಗಿ ಸರ್ಕಾರ ಜಾರಿಗೆ ತಂದ ಯಶಸ್ವಿನಿ ಯೋಜನೆಯನ್ನು ಜಾರಿಗೊಳಿಸುವ ಖಾಸಗಿ ಆಸ್ಪತ್ರೆಗಳು ಪುತ್ತೂರಿನಲ್ಲಿಲ್ಲ. ಕಾಯಿಲೆಗಳಿಗೆ ಚಿಕಿತ್ಸೆ ಸರ್ಕಾರ ವಿಧಿಸಿದ ದರ ಪಟ್ಟಿ ತೀರಾ ಕಡಿಮೆ ಎಂಬ ಕಾರಣಕ್ಕೆ ಆಸ್ಪತ್ರೆಗಳು ಚಿಕಿತ್ಸೆ ನಿರಾಕರಿಸುತ್ತಿವೆ. ಇದರಿಂದ ಬಡವರು ಇದರ ಪ್ರಯೋಜನ ಪಡೆಯುವುದಕ್ಕೆ ದೂರದ ಜಿಲ್ಲಾ ಕೇಂದ್ರಕ್ಕೆ ತೆರಳಬೇಕಾಗಿದೆ. ನಿತ್ಯ ಓಡಾಟಕ್ಕೆ ಇದು ಸಮಸ್ಯೆಯಾಗಿ ಪರಿಣಮಿಸುತ್ತಿರುವುದರಿಂದ ಸರ್ಕಾರ ಪುತ್ತೂರಿನಲ್ಲೇ ಅಗತ್ಯ ವ್ಯವಸ್ಥೆ ಕಲ್ಪಿಸಬೇಕೆಂಬ ಬೇಡಿಕೆ ಜನರಿಂದ ಕೇಳಿಬರುತ್ತಿದೆ. ರಾಜ್ಯದ ರೈತರು ಹಾಗೂ ಗ್ರಾಮೀಣ ಪ್ರದೇಶದ ಬಡವರು ದೊಡ್ಡ ಕಾಯಿಲೆಗಳಿಗೆ ಹಾಗೂ ಶಸ್ತ್ರಚಿಕಿತ್ಸೆ ವೆಚ್ಚ ಭರಿಸಲು ಪರದಾಡುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿ 2003ರಲ್ಲಿ ಪ್ರಥಮವಾಗಿ ಜಾರಿಗೆ ತಂದು 2014ರಲ್ಲಿ ಎಲ್ಲ ಕಡೆಗೆ ವಿಸ್ತರಿಸುವ ಕಾರ್ಯ ಮಾಡಿದೆ. 2018ರಲ್ಲಿ ಸ್ಥಗಿತವಾಗಿದ್ದರೂ ರೈತರ ಹಾಗೂ ಸಹಕಾರಿ ಸಂಘದ ಬೇಡಿಕೆಯಂತೆ 2022-23ನೇ ಸಾಲಿನಿಂದ ಮತ್ತೆ ಪ್ರಾರಂಭಿಸಲಾಗಿದೆ. ಇದರಂತೆ ಸಹಕಾರಿ ಸಂಘದ ಸದಸ್ಯರಿಗೆ ಹಾಗೂ ಕುಟುಂಬಸ್ಥರಿಗೆ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿವರೆಗಿನ ಚಿಕಿತ್ಸೆ ನಗದು ರಹಿತವಾಗಿ ನೆಟ್ವರ್ಕ್ ಆಸ್ಪತ್ರೆಗಳ ಮೂಲಕ ಒದಗಿಸುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಯಶಸ್ವಿನಿ ಯೋಜನೆ 2017-18ರಲ್ಲಿ ಸ್ಥಗಿತಗೊಂಡಾಗ ಪುತ್ತೂರಿನ ಖಾಸಗಿ ಆಸ್ಪತ್ರೆಗಳಿಗೆ ಸುಮಾರು 20 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಪಾವತಿಸಲು ಬಾಕಿಯಿತ್ತು. ಈ ಮೊತ್ತ ನೀಡುವಂತೆ ಬೇಡಿಕೆ ಸಲ್ಲಿಸಿದ್ದರೂ ಸರ್ಕಾರ ಸ್ಪಂದಿಸದ ಕಾರಣ ಆಸ್ಪತ್ರೆಗಳು ಯೋಜನೆಯ ಒಪ್ಪಂದದಿಂದ ಹಿಂದೆ ಸರಿದಿವೆ ಎಂಬ ಮಾತಿದೆ. ಹಳೆಯ ಯಶಸ್ವಿನಿ ಯೋಜನೆಯಲ್ಲಿ ವಿಶೇಷ ವಾರ್ಡ್ ಮೂಲಕ ಚಿಕಿತ್ಸೆಗೆ ಅವಕಾಶವಿತ್ತು. ಆದರೆ ಸದ್ಯ ಜನರಲ್ ವಾರ್ಡ್ನಲ್ಲಿ ಮಾತ್ರ ಚಿಕಿತ್ಸೆಗೆ ಅವಕಾಶ ನೀಡಿ ಷರತ್ತು ವಿಧಿಸಿದೆ. ಈ ಎಲ್ಲ ಕಾರಣದಿಂದ ಪುತ್ತೂರಿನಲ್ಲಿ ಯಶಸ್ವಿನಿ ಯೋಜನೆಯ ಮೂಲಕ ಫಲಾನುಭವಿಗಳಿಗೆ ಚಿಕಿತ್ಸೆ ಸಿಗುತ್ತಿಲ್ಲ ಎನ್ನಲಾಗಿದೆ. ಪುತ್ತೂರಿನ ಆಸ್ಪತ್ರೆಗಳಲ್ಲಿ ಯಶಸ್ವಿನಿ ಯೋಜನೆಯ ಮೂಲಕ ಬಡವರಿಗೆ ಚಿಕಿತ್ಸೆ ಸಿಗುತ್ತಿಲ್ಲ ಎಂದು ಸಾಮಾಜಿಕ ಹೋರಾಟಗಾರರು ಜಿಲ್ಲಾಧಿಕಾರಿಯವರಿಗೆ 2024ರ ಡಿಸೆಂಬರ್ 26ರಂದು ಪತ್ರ ಬರೆದಿದ್ರು. ಇದಕ್ಕೆ ಜಿಲ್ಲಾಧಿಕಾರಿಯವರು ಆರೋಗ್ಯ ಇಲಾಖೆಗೆ ಅಗತ್ಯ ಕ್ರಮಕ್ಕೆ ಸೂಚಿಸಿದ್ರು. ಸಹಕಾರ ಸಂಘಗಳ ಇಲಾಖೆ ಯೋಜನೆಯನ್ನು ಅನುಷ್ಠಾನ ಮಾಡುತ್ತಿದ್ದು ಆರೋಗ್ಯ ಇಲಾಖೆಯ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಸಹಕಾರ ಸಂಘದ ಸಹಾಯಕ ನಿಬಂಧಕರಿಗೆ 2025ರ ಜನವರಿ 6ರಂದು ಪತ್ರ ಬರೆದಿದ್ರು. ಫೆಬ್ರವರಿ 4ರಂದು ಜಿಲ್ಲಾಧಿಕಾರಿ ಕಚೇರಿಯಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಹಾಗೂ ಸಹಕಾರಿ ಸಂಘಗಳ ಉಪನಿಬಂಧಕರಿಗೆ ಅಗತ್ಯ ಕ್ರಮಕ್ಕೆ ಸೂಚಿಸಲಾಗಿದೆ. ಇದ್ಯಾವುದೂ ಕಾರ್ಯರೂಪಕ್ಕೆ ಬಾರದ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ, ಆರೋಗ್ಯ ಸಚಿವ, ವಿಧಾನಸಭಾ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ರೈತ ಸಂಘವು ಪುತ್ತೂರಿನಲ್ಲಿ ಚಿಕಿತ್ಸೆ ಸಿಗುವಂತೆ ಆಗ್ರಹಿಸಿ ವಿವಿಧ ಕಡೆಗೆ ಪತ್ರವನ್ನು ಬರೆದಿದೆ. ಯಶಸ್ವಿನಿ ವಿಮೆಯ ಬಗ್ಗೆ ನೀಡಿದ ದೂರನ್ನು ಮುಖ್ಯಮಂತ್ರಿಗಳ ಕಾರ್ಯಾಲಯ ಗಂಭೀರವಾಗಿ ಪರಿಗಣಿಸಿದ್ದು, ಮುಖ್ಯಮಂತ್ರಿಗಳ ಅಧೀನ ಕಾರ್ಯದರ್ಶಿ ಸಹಕಾರ ಸಂಘಗಳ ಇಲಾಖೆಯ ನಿಬಂಧಕರಿಗೆ ಸೂಕ್ತ ಕ್ರಮ ತೆಗೆದುಕೊಂಡು ಮಾಹಿತಿ ನೀಡುವಂತೆ ಸೂಚಿಸಿದ್ದರೂ ಸರ್ಕಾರದ ಸೂಚನೆಗೆ ಖಾಸಗಿ ಆಸ್ಪತ್ರೆಗಳು ಕಿಮ್ಮತ್ತಿನ ಬೆಲೆಯನ್ನು ನೀಡಿಲ್ಲ. ಎಲ್ಲ ಸೌಲಭ್ಯಗಳು ಸಿಗ್ತಾ ಉಂಟು, ಆದರೆ ಪುತ್ತೂರಿಗೆ ಒಂದು ಸಿಗುವುದಿಲ್ಲ. ಹಾಗಾಗಿ ಸಾಧಾರಣ ಒಂದು 2-3 ವರ್ಷದಿಂದ ಗೌರ್ಮೆಂಟ್ ಇದನ್ನು ಜಾರಿಗೊಳಿಸಿದೆ. ಹಾಗಾದರೆ ಆ ಸೌಲಭ್ಯ ಪುತ್ತೂರಿಗೆ ಈಗ ಕೆಲವರು ಹೇಳ್ತಾ ಇದ್ದಾರೆ ಪುತ್ತೂರು, ಕಡಬ ಮತ್ತು ಬೆಳ್ತಂಗಡಿ ಮತ್ತು ಸುಳ್ಯ ಅಲ್ಲಿ ಸಹ ಇಲ್ಲಂತ ಈಗ ಮಾಹಿತಿ ಉಂಟು. ಆದ ಕಾರಣ ಪುತ್ತೂರಿಗೆ ಸಾಧಾರಣ 80,000 ಮೇಲ್ಪಟ್ಟು ಜನರು ಯಶಸ್ವಿ ಸೌಲಭ್ಯದಲ್ಲಿ ಇದು ಮಾಡಿದ್ದೇವೆ, ನೋಂದಣಿ ಮಾಡಿದ್ದೇವೆ. ಹಾಗಾದರೆ ಇದು ಸಹ ನನಗೆ ಯಾರಿಗೂ ಸಿಕ್ಕಲಿಲ್ಲ. ಹಾಗಾಗಿ ಇದರ ಬಗ್ಗೆ ಜನರಿಗೆ ಸಮಸ್ಯೆ ಆಗದಂಗೆ ಜನರು ನೋಂದಣಿ ಮಾಡಿದ ಸೌಲಭ್ಯವನ್ನು ಜನರಿಗೆ ಒದಗಿಸಿ ಅದರ ಒಂದು ಸರ್ಕಾರ ಅನುಕೂಲ ಮಾಡಿಕೊಡುವಂತೆ ಈಗಾಗಲೇ ಕೆಲವು ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಶಾಸಕರಿಗೆ ಮುಖ್ಯಮಂತ್ರಿ ಕಾರ್ಯದರ್ಶಿಗೆ ಎಲ್ಲರಿಗೂ ನಾನು ಲೆಟರ್ ಬರೆದಿದ್ದೇನೆ. ಆದಷ್ಟು ಬೇಗ ಸರ್ಕಾರ ಇದನ್ನು ಇದು ಮಾಡಿ ಒಂದು ಯೋಜನೆಯನ್ನು ತರುವ ಹಾಗೆ ಸರ್ಕಾರ ಮಾಡಿಕೊಡಬೇಕು ಮತ್ತು ಅದರ ಅನುಕೂಲ ಜನರಿಗೆ. ಇಲ್ಲದಿದ್ದರೆ ಆ ಯೋಜನೆ ಇಲ್ಲ ಅಂತ ಸರ್ಕಾರ ತೆಗೆದುಹಾಕಲಿ. ಯಾಕಂದರೆ ಜನರು ಇಲ್ಲಿಂದ ಮಂಗಳೂರಿಗೆ ಹೋಗುವಂಥ ಸಮಸ್ಯೆಯನ್ನು ಜನರು ಇದು ಸರ್ಕಾರ ಮಾಡಿಕೊಡಬಾರದು. ಅಷ್ಟೇ ನನ್ನ ಮನವಿ ಸರ್ಕಾರಕ್ಕೆ. ಯಶಸ್ವಿನಿ ಯೋಜನೆಯಲ್ಲಿ ಚಿಕಿತ್ಸೆ ನೀಡಿದರೆ ಸರ್ಕಾರ ಸೂಚಿಸಿದ ದರ ಪಟ್ಟಿಯನ್ನು ಅನುಸರಿಸಬೇಕಾಗಿದೆ. ಸರ್ಕಾರದ ದರ ಪಟ್ಟಿ ಅತ್ಯಂತ ಕಡಿಮೆ ಇದ್ದು, ನ್ಯೂಮೋನಿಯಾ ಕಾಯಿಲೆಗೆ 1,800 ರೂಪಾಯಿ, ವಿಷ ಹಾವು ಕಡಿತಕ್ಕೆ 1,800 ರೂಪಾಯಿ, ಸಿಸೇರಿಯನ್ ಹೆರಿಗೆಗೆ 9,000 ರೂಪಾಯಿ ನಿಗದಿಯಾಗಿದೆ.
ಕೇಂದ್ರ ಸಿಜಿಎಸ್ಎಚ್ಎಸ್ನಂತೆ 2014ರಲ್ಲಿ ಸಿದ್ಧಪಡಿಸಿದ ಚಿಕಿತ್ಸಾ ದರವೇ ಈಗಲೂ ಚಾಲ್ತಿಯಲ್ಲಿದೆ. ಈ ದರ ಪಟ್ಟಿ ಅವೈಜ್ಞಾನಿಕವಾಗಿದ್ದು, ಇದರ ಮೂಲಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲು ಕಷ್ಟ ಎಂಬ ಆರೋಪ 2023ರಲ್ಲಿ ಪುತ್ತೂರು ಆಸ್ಪತ್ರೆಗಳ ಅಸೋಸಿಯೇಷನ್ನಿಂದ ಕೇಳಿಬಂದಿತ್ತು. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.